ಗಾಂಜಿ ಗಿಂಜಿ ಇಟ್ಟಿದ್ಯಾನ ಮಹೇಂದ್ರ? ಇದ್ರೆ ಕೊಡ. ದಿವಸಕ್ಕೆ 5 ಜನಕ್ಕೆ ಬರಕ್ಕೆ ಹೇಳ್ತೀವಿ, ಎಲ್ಲ ಒಟ್ಟಿಗೆ ಬಂದು ಹಾಕಿ ಕಳ್ಸಕ್ಕಾಗಲ್ಲ. ಬೆಂಗಳೂರು ಮಹಾನಗರ ವಿವಿಧೆಡೆ ಅಪರಾಧ ಕೃತ್ಯದಲ್ಲಿ ಪಾಲ್ಗೊಂಡಿರುವ ಮತ್ತು ರೌಡಿ ಶೀಟರ್ಗಳಲ್ಲಿ ಹೆಸರು ಹೊಂದಿರುವ ಮಾಜಿ ಮತ್ತು ಹಾಲಿ ರೌಡಿಗಳನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಮಂಗಳವಾರ ಒಂದು ಪರೇಡ್ ಮಾಡಿಸಿದ್ದಾರೆ. ನಗರದ ಎಲ್ಲ 8 ವಿಭಾಗದ ಠಾಣೆಗಳಲ್ಲಿನ ರೌಡಿ ಶೀಟರ್ಗಳಿಗೆ ಸಿಸಿಬಿ ಬುಲಾವ್ ನೀಡಲಾಗಿತ್ತು. ಹಿಂದೆ ಯಾವ ಕೇಸಿನಲ್ಲಿ ಭಾಗಿಯಾಗಿದ್ದರು, ಈಗ ಯಾವ ಕೇಸಿನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಮಾಹಿತಿಯನ್ನ ಸಿಸಿಬಿ ಕಲೆ ಹಾಕಿದೆ. ಅಪರಾಧ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ನೇತೃತ್ವದಲ್ಲಿ ರೌಡಿ ಪರೇಡ್ ನಡೆಸಲಾಗಿತ್ತು. ನಗರದಲ್ಲಿ ಅಪರಾಧಿಗಳ ಕೃತ್ಯವನ್ನ ಹತ್ತಿಕ್ಕಲು ಈ ಕ್ರಮ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗದಂತೆ ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡಲು ಆಗಾಗ ರೌಡಿಗಳ ಪರೇಡ್ ಮಾಡಲಾಗುತ್ತದೆ. ವೈಲೆಂಟ್ ಆರೋಪಿಗಳ ಮೇಲೆ ರೌಡಿ ಶೀಟರ್ ಹಾಕಲಾಗುತ್ತದೆ. ಗಡೀಪಾರು ಕೂಡ ಮಾಡಲಾಗುತ್ತದೆ. ಅಂತಹವರ ವಿರುದ್ಧ ಗೂಂಡಾ ಆಕ್ಟ್ ಕೂಡ ಸೇರ್ಪಡಿಸಲಾಗುತ್ತದೆ. ರಾಜ್ಯದಲ್ಲಿ ರೌಡಿ ಶೀಟರ್ಗಳು ಸಾರ್ವಜನಿಕರ ಮೇಲೆ ಹಲ್ಲೆ ಕೊಲೆ ಮಾಡಿರುವ ಹಿನ್ನೆಲೆ ಹಾಗೂ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಂದಿರುವಂತಹ ರೌಡಿಗಳನ್ನ ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ರೌಡಿ ಪರೇಡ್ ಮಾಡಲಾಗುತ್ತದೆ ಅಂತ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಮಾರಕಾಸ್ತ್ರ ಇಟ್ಟುಕೊಂಡು ಅಪರಾಧ ಕೃತ್ಯದಲ್ಲಿ ಭಾಗಿಯಾದವರು ಹಲವು ಕೃತ್ಯ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರ ಆಧಾರ ಮೇಲೆ ಪರೇಡ್ ಮಾಡ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿಕೊಂಡಿದ್ದಾರೆ. 5 ಜನಕ್ಕೆ ಬರಕ್ಕೆ ಹೇಳ್ತೀವಿ, 5 ಜನ ಬರಬೇಕು. ನೀವು ನಾವು ಮುಂದೆ 1 ವರ್ಷ ಯಾವುದೇ ಕಾರಣಕ್ಕೂ ಯಾವ ಅಪರಾಧ ಚಟುವಟಿಕೆಯಲ್ಲೂ ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ಟು ಬಾಂಡ್ ಬರ್ಕೊಡ್ಬೇಕು. ಅರ್ಥ ಆಯ್ತಾ? ಅವತ್ತು ಮಂಗಳವಾರ ದಿವಸ 980 ಜನ ರೌಡಿಗಳು ಆ ಪರೇಡ್ ನಲ್ಲಿ ಭಾಗವಹಿಸಿದ್ದರು. ಉಳಿದವರು ಅನಾರೋಗ್ಯ ಕಾರಣ ಹೇಳಿ ಇನ್ನು ಹಲವು ಕಾರಣಗಳಿಂದ ಬಂದಿರಲಿಲ್ಲ. ಕೆಲವರು ರೌಡಿ ಶೀಟರ್ ಪರೇಡ್ ಮಾಡ್ತಾ ಇರೋ ವಿಷಯ ಕೇಳಿಯೇ ರಾತ್ರೋರಾತ್ರಿ ಮನೆಯಿಂದ ಪರಾರಿಯಾಗಿ ಹೋಗಿದ್ದಾರೆ. ರಾತ್ರಿ 12ರವರೆಗೆ ಎಲ್ಲಾ ಪ್ರೊಸೆಸ್ಗಳನ್ನ ಪೊಲೀಸರು ಮಾಡಿಕೊಂಡಿದ್ದರು. ಆರೋಪಿಗಳ ಮೊಬೈಲ್ಗಳನ್ನ ಸಹ ವಶಪಡಿಸಿಕೊಂಡಿದ್ದರು. ಮುಂದಿನ 2 ತಿಂಗಳಲ್ಲಿ ಉತ್ತಮ ನಡತೆ ಇದ್ದವರ ವಿರುದ್ಧ ಕೇಸ್ ಕ್ಲೋಸ್ ಮಾಡಲಾಗುವುದು. ಸಾಮಾಜಿಕ ಜಾಲತಾಣದಲ್ಲಿ ಜಾಗೃತಿಯನ್ನ ಮೂಡಿಸಲಾಗುತ್ತದೆ. ಮನರಂಜನೆಗಳ ಮೂಲಕ ವಿಡಿಯೋಗಳ ಮೂಲಕ ರೌಡಿಗಳನ್ನ ಸದೆಬಡಿಯಲು ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಂತಹ ವಾತಾವರಣ ಅಂದರೆ ರೌಡಿ ಶೀಟರ್ಗಳು ಜನರಲ್ಲಿ ಭಯದ ವಾತಾವರಣ ಮೂಡಿಸುವುದಕ್ಕಾಗಿ ಇಂತಹ ಪರೇಡ್ ನಡೆಸೋದು ಒಳ್ಳೆಯದು ಅಂತ ಪೊಲೀಸರೇ ಸಮರ್ಥಿಸಿಕೊಂಡಿದ್ದಾರೆ. ಈ ರೌಡಿ ಶೀಟರ್ ಪರೇಡ್ ಮಾಡಿದಾಗ 13 ಜನರನ್ನ ಅವರ ಉತ್ತಮ ಗುಣಗಳಿಂದ ನಡವಳಿಕೆಗಳಿಂದ ಅವರನ್ನ ರೌಡಿ ಶೀಟರ್ಸ್ ಲಿಸ್ಟ್ ನಿಂದ ತೆಗೆಯಲಾಗಿದೆ. ಆದ್ರೆ ವಿಚಿತ್ರ ಏನಂದ್ರೆ ಕೇವಲ 1 ವಾರದ ಹಿಂದಷ್ಟೇ ಒಬ್ಬ ರೌಡಿ ಶೀಟರ್ ನನ್ನ ಲಿಸ್ಟ್ ನಲ್ಲಿ ಸೇರಿಸಲಾಗಿತ್ತು. ಆದ್ರೆ ಆ ವ್ಯಕ್ತಿ ಪಾಕಿಸ್ತಾನದ ಪ್ರಜೆ ಅಂತ ಗೊತ್ತಾದಾಗ ಪೊಲೀಸ್ ಕಮಿಷನರೇ ದಿಗ್ಭ್ರಾಂತರಾಗಿದ್ದರು. ಇದೇನಾ ಇಲ್ಲ ಸುರೇಶ, ಇದೇ ಮನೆ ನಿಂದು ಕರೆಕ್ಟ್ ಗೆಳೆಯ ನೀನು? ಅಲ್ಲೆಲ್ಲ ನಿಮ್ಮ ಅಂಗಡಿ ಹುಡುಗರೆಲ್ಲ ಕೆಲವರೆಲ್ಲ ಬಂದು ಓಡಾಡೋದು ಮಾಡ್ತಾರಂತಲ್ಲ. ಸ್ನೇಹಿತರೆ, ನೀವು ಕೂಡ ಆಗಾಗ ರೌಡಿ ಶೀಟರ್ ಅನ್ನುವ ಪದವನ್ನ ಕೇಳುತ್ತಾನೆ ಇರುತ್ತೀರಾ ಹಾಗೂ ರೌಡಿ ಪರೇಡ್ಗಳನ್ನ ಕೂಡ ನೋಡುತ್ತಾನೆ ಇರುತ್ತೀರಾ. ಆದ್ರೆ ಈ ರೌಡಿ ಶೀಟರ್ ಅಂದ್ರೆ ಯಾರು, ಎಂತವರನ್ನ ರೌಡಿ ಶೀಟರ್ ಲಿಸ್ಟ್ ನಲ್ಲಿ ಸೇರಿಸಲಾಗುತ್ತದೆ, ಯಾವಾಗ ಇಂತಹ ರೌಡಿ ಶೀಟರ್ಗಳನ್ನ ಆ ಲಿಸ್ಟ್ ನಿಂದ ತೆಗೆದುಹಾಕಲಾಗುತ್ತದೆ, ರೌಡಿ ಶೀಟರ್ ಅಂತ ಹಣೆ ಪಟ್ಟಿ ಕಟ್ಟಿಕೊಂಡಾಗ ಅವರ ಮೇಲೆ ಯಾವ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ, ಯಾರನ್ನ ರೌಡಿ ಶೀಟರ್ ಎಂದು ಪರಿಗಣಿಸಲಾಗುತ್ತದೆ. ಬನ್ನಿ ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ರೌಡಿ ಶೀಟರ್ ಅಂದರೆ ಸಾರ್ವಜನಿಕ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡುವ ವ್ಯಕ್ತಿ ಅಥವಾ ಪದೇ ಪದೇ ಅಪರಾಧ ಚಟುವಟಿಕೆಯಲ್ಲಿ ಭಾಗವಾಗಿರುವ ವ್ಯಕ್ತಿಯಾಗಿದ್ದಾನೆ. ಪೊಲೀಸ್ ಠಾಣೆಯಲ್ಲಿ ಇಂತಹ ವ್ಯಕ್ತಿಗಳ ಬಗ್ಗೆ ದಾಖಲೆಯನ್ನ ಇಡಲಾಗುತ್ತದೆ. ಅವರನ್ನ ರೌಡಿ ಶೀಟರ್ ಎಂದು ಕರೆಯಲಾಗುತ್ತದೆ. ರೌಡಿ ಶೀಟರ್ ಅನ್ನುವುದು ಒಂದು ಕ್ರಿಮಿನಲ್ ದಾಖಲೆ ಆಗಿದೆ. ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಅಪಾಯವಾದಂತಹ ವ್ಯಕ್ತಿಗಳ ವಿರುದ್ಧ ಈ ದಾಖಲೆಯನ್ನ ತೆಗೆಯಲಾಗುತ್ತದೆ. ಪದೇ ಪದೇ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಬಲ ಪ್ರಯೋಗದ ಮೂಲಕ ಬೆದರಿಕೆ ಹಾಕುವುದು, ಹಫ್ತಾ ವಸೂಲಿ ಮಾಡುವುದು, ಅಸಭ್ಯವಾಗಿ ವರ್ತಿಸುವುದು, ಮಹಿಳೆಯರಿಗೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಸಭ್ಯ ಟೀಕೆ ಮಾಡುವುದು, ಜನಸಾಮಾನ್ಯರಿಗೆ ಹಿಂಸೆ ಕೊಡುವುದು, ದರೋಡೆ ಕಳ್ಳತನದಲ್ಲಿ ಭಾಗವಹಿಸುವುದು ಹಾಗೂ ನಿಂದಿಸುವಂತಹ ಈ ಕೃತ್ಯಗಳಲ್ಲಿ ಭಾಗಿಯಾಗಿರುವ ವಿರುದ್ಧ ಆಯಾ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ತೆಗೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ದೌರ್ಜನ್ಯದ ಮೂಲಕ ಹಣ ವಸೂಲು ಮಾಡುವುದು, ಅಸಭ್ಯ ವರ್ತನೆ, ದೊಂಬಿ, ಸರಗಳತನ, ಮಹಿಳೆಯರ ಮೇಲೆ ದೌರ್ಜನ್ಯ, ಚುಡಾಯಿಸುವುದು, ಹಲ್ಲೆ ಮಾಡುವುದು ಇಂತಹ ಪ್ರವೃತ್ತಿಯನ್ನ ಹೊಂದಿರುವಂತಹ ವ್ಯಕ್ತಿಗಳನ್ನ ರೌಡಿ ಶೀಟರ್ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ರೌಡಿ ಶೀಟರ್ ತೆಗೆಯುವ ಮೊದಲು ಪೊಲೀಸ್ ಅಧೀಕ್ಷಕರು ಅಥವಾ ವಿಭಾಗಾಧಿಕಾರಿಗಳ ಅನುಮತಿ ಪಡೆಯಬೇಕಾಗುತ್ತದೆ. ಪೊಲೀಸರು ದಾಖಲೆಯನ್ನ ಪರಿಶೀಲಿಸಿ ವ್ಯಕ್ತಿಯ ಅಪರಾಧದ ಚಟುವಟಿಕೆಗಳ ಆಧಾರದ ಮೇಲೆ
ರೌಡಿ ಶೀಟರ್ನಲ್ಲಿ ದಾಖಲಿಸಲಾಗುತ್ತದೆ. ರೌಡಿ ಶೀಟರ್ನಲ್ಲಿ ದಾಖಲೆಯಾದ ವ್ಯಕ್ತಿಗಳ ಚಲನವಲನವನ್ನ ಪೊಲೀಸರು ಗಮನಿಸುತ್ತಾರೆ ಮತ್ತು ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹಿಸುತ್ತಾರೆ. ಅಷ್ಟೇ ಅಲ್ಲದೆ ರೌಡಿ ಶೀಟರ್ನಲ್ಲಿ ಸೇರಿಸಿಕೊಂಡಂತಹ ವ್ಯಕ್ತಿಗಳು ಪ್ರತಿ ವಾರ, ಪ್ರತಿ 15 ದಿವಸ ಅಥವಾ 1 ತಿಂಗಳಿಗೊಮ್ಮೆ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಸಹಿ ಕೂಡ ಮಾಡಬೇಕಾಗುತ್ತದೆ. ಚುನಾವಣೆ ಹತ್ತಿರವಾದಾಗ ಅಥವಾ ಹಬ್ಬ ಹರಿದಿನಗಳು ಹತ್ತಿರವಾದಾಗ ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ಇಂಥವರು ಮಾಡುತ್ತಾರೆ. ಇಂತಹ ಸಮಯದಲ್ಲಿ ರೌಡಿಗಳನ್ನ ಕರೆಸಿ ಪೊಲೀಸ್ ಠಾಣೆಯಲ್ಲಿ ತಾಕೀತು ಕೂಡ ಮಾಡಲಾಗುತ್ತದೆ ಮತ್ತು ಪರೇಡ್ ಕೂಡ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಇವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರುತ್ತಾರೆ. ಎಷ್ಟೋ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ರೌಡಿ ಶೀಟರ್ಗಳು ಇಲ್ಲ ಸಲ್ಲದ ಅಪರಾಧಗಳನ್ನ ಮಾಡುತ್ತಾರೆ ಅಂತ ಅವರಿಗೆ ಎಚ್ಚರಿಕೆ ಕೂಡ ನೀಡಲಾಗುತ್ತದೆ. ಕೆಲವೊಂದು ಸಾರಿ ಇಂತಹ ರೌಡಿಗಳನ್ನ ಆಯಾ ಜಾಗದಿಂದ ಗಡೀಪಾರು ಕೂಡ ಮಾಡಲಾಗುತ್ತದೆ. ಅಷ್ಟಕ್ಕೂ ಕರ್ನಾಟಕದ ಗೃಹ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಈ ವರ್ಷ 47,001 ರೌಡಿ ಶೀಟರ್ಗಳು ಇದ್ದಾರೆ. ಅದರಲ್ಲೂ ಬೆಂಗಳೂರು ನಗರದಲ್ಲಿ ಇವರ ಸಂಖ್ಯೆ ಅತ್ಯಂತ ಜಾಸ್ತಿಯಾಗಿದೆ. ಆ ಸಂಖ್ಯೆ ಸುಮಾರು 7,525 ಆಗಿದೆ. ಇನ್ನು ಜಿಲ್ಲಾವಾರು ರೌಡಿ ಶೀಟರ್ಗಳು ಈ ವರ್ಷ ದಾಖಲೆಯಲ್ಲಿ ಈ ರೀತಿ ಇದೆ. ಮೈಸೂರು 925, ಧಾರವಾಡ 2,888, ಮಂಗಳೂರು ನಗರ 1,526, ಬೆಳಗಾವಿ 1,063, ಕಲಬುರಗಿ 1,424, ಬೆಂಗಳೂರು ಗ್ರಾಮಾಂತರ 1,701, ತುಮಕೂರು 963, ಕೋಲಾರ 583, ರಾಮನಗರ 1,252, ಚಿಕ್ಕಬಳ್ಳಾಪುರ 845, KGF 914, ಕೊಡಗು 816, ಬೆಳಗಾವಿ ಗ್ರಾಮೀಣ 664, ವಿಜಯಪುರ 1,239, ಬಾಗಲಕೋಟೆ 842, ಹಾವೇರಿ 1,041, ಶಿವಮೊಗ್ಗ 1,133, ದಕ್ಷಿಣ ಕನ್ನಡ 158, ಉಡುಪಿ 154, ಯಾದಗಿರಿ 795. ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಸದಾ ಕಣ್ಣಿಟ್ಟಿರುತ್ತಾರೆ. ಯಾವುದೇ ಅಕ್ರಮದಲ್ಲಿ ಭಾಗಿಯಾಗಿದರೆ, ಕಲಹಗಳಲ್ಲಿ ಪಾಲ್ಗೊಂಡರೆ, ಡಾನುಗಳ ಮುಖಾಂತರ ಮಧ್ಯಸ್ಥಿಕೆ ವಹಿಸಿ ಜಗಳವನ್ನ ಬಿಡಿಸಲು ಹೋದರೆ ಅಂತವರಿಗೆ ಪೊಲೀಸರು ಆಗಾಗ ತಕ್ಕ ಶಾಸ್ತ್ರ ಮಾಡಿಸುತ್ತಾರೆ. ಜಗಳ ತಂಟೆಗಳಿಂದ ದೂರವಿದ್ದರೆ ರೌಡಿಗಳಿಗೆ ಒಳ್ಳೆಯದು. 10 ವರ್ಷ ಕಾಲ ಯಾವುದೇ ರೀತಿಯ ಗಲಾಟೆ, ಜೂಜು, ಕಳ್ಳತನ, ದರೋಡೆ ಮೊದಲಾದವುಗಳಲ್ಲಿ ಭಾಗವಹಿಸದೆ ಸಜ್ಜನವರ ಹಾಗೆ ಬದುಕಿದರೆ ಅಂತವರನ್ನ ರೌಡಿ ಶೀಟರ್ ಲಿಸ್ಟ್ ನಿಂದ ತೆಗೆದುಹಾಕುವ ಪ್ರಯತ್ನ ಪೊಲೀಸರು ಮಾಡುತ್ತಾರೆ. ರೌಡಿ ಶೀಟರ್ಗಳ ಪರೇಡ್ ನಡೆಸುವಾಗ ಅವರ ನಡವಳಿಕೆ ಮೇಲೆ ನಿಗಾ ಇಡಲಾಗುತ್ತದೆ. ಯಾರಾದರೂ ಉತ್ತಮ ನಾಗರಿಕರಾಗಿ ಬದಲಾಗಿದ್ದರೆ ಅಂತವರನ್ನು ಕೂಡ ರೌಡಿ ಶೀಟರ್ ಪಟ್ಟಿಯಿಂದ ಕೈ ಬಿಡಲಾಗುತ್ತದೆ. ರೌಡಿ ಶೀಟರ್ ಪಟ್ಟಿಯಿಂದ ಕೈ ಹೆಸರು ಬಿಡಲು ಹಲವಾರು ಮಾರ್ಗಸೂಚಿಗಳಿವೆ. ಕರ್ನಾಟಕದಲ್ಲಿ ರೌಡಿ ಶೀಟರ್ ಪಟ್ಟಿಯಲ್ಲಿರುವ ಹೆಸರು ಒಟ್ಟು 47,001 ಆಗಿದೆ. ಕಳೆದ 5 ವರ್ಷಗಳಲ್ಲಿ 14,163 ಜನರನ್ನ ಈ ಪಟ್ಟಿಗೆ ಸೇರಿಸಲಾಗಿದೆ. ಅಲ್ಲದೆ 27,294 ಹೆಸರುಗಳನ್ನ ಕೂಡ ಕೈ ಬಿಡಲಾಗಿದೆ ಅಂತ ಗೃಹ ಇಲಾಖೆ ಇತ್ತೀಚೆಗೆ ಮಾಹಿತಿಯನ್ನ ನೀಡಿದೆ. ಹಾಗಾದ್ರೆ ರೌಡಿ ಶೀಟರ್ ಲಿಸ್ಟ್ ಇಂದ ಹೆಸರನ್ನು ತೆಗೆಯಲು ಯಾವ ರೀತಿಯ ಮಾನದಂಡಗಳು ಇರುತ್ತವೆ ಅನ್ನೋದನ್ನ ನಾವು ನೋಡೋಣ. ಈ ಮಾನದಂಡಗಳ ಅನ್ವಯ ಹೆಸರನ್ನ ರೌಡಿ ಶೀಟರ್ ಪಟ್ಟಿಯಿಂದ ಕೈ ಬಿಡಲಾಗುತ್ತದೆ. ಒಂದು ವೇಳೆ ರೌಡಿ ಆಸಾಮಿಯು 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ದು ನಿಷ್ಕ್ರಿಯನಾಗಿದ್ದರೆ ಅಂತವರನ್ನ ರೌಡಿ ಶೀಟರ್ ಲಿಸ್ಟ್ ನಿಂದ ತೆಗೆಯಲಾಗುತ್ತದೆ. ರೌಡಿ ಆಸಾಮಿಯು ಮೃತನಾಗಿದ್ದಲ್ಲಿ, ಮರಣ ಹೊಂದಿದ್ದಲ್ಲಿ, ರೌಡಿ ಆಸಾಮಿಯು ಸಂಪೂರ್ಣ ಅಂಗವಿಕಲನಾಗಿದ್ದಲ್ಲಿ ಅಥವಾ ಮಾನಸಿಕ ಅಸ್ವಸ್ಥನಾಗಿದ್ದಲ್ಲಿ, ರೌಡಿ ಆಸಾಮಿಯು ಕಳೆದ 10 ವರ್ಷಗಳಲ್ಲಿ ಯಾವುದೇ ಪ್ರಕರಣದಲ್ಲಿ ಭಾಗವಹಿಸದೆ ಸನ್ನಡತೆಯಿಂದ ಇರುವುದು ಕಂಡುಬಂದಲ್ಲಿ ಅಥವಾ ಯಾವುದೇ ಪ್ರಕರಣ ತನಿಖಾ ಹಂತದಲ್ಲಿ ಅಥವಾ ನ್ಯಾಯಾಲಯದ ವಿಚಾರಣಾ ಹಂತದಲ್ಲಿ ಇರುವುದನ್ನು ಹೊರತುಪಡಿಸಿ, ಆದರೆ ಯಾವುದೇ ಪ್ರಕರಣ ತನಿಖಾ ಹಂತದಲ್ಲಿ ಅಥವಾ ನ್ಯಾಯಾಲಯದ ವಿಚಾರಣಾ ಹಂತದಲ್ಲಿ ಇರುವುದನ್ನ ಹೊರತುಪಡಿಸಲಾಗುತ್ತದೆ. ಪೊಲೀಸ್ ಮ್ಯಾನ್ಯುವಲ್ ಕ್ರಮ ಸಂಖ್ಯೆ 1059ರಲ್ಲಿ ನಮೂದಿಸಿದಂತೆ ಇರುವ ಮಾರ್ಗದರ್ಶನ ಅನುಸರಿಸಿ ರೌಡಿ ಶೀಟ್ ಅನ್ನ ಮುಕ್ತಾಯಗೊಳಿಸಲಾಗುತ್ತದೆ. ಒಬ್ಬ ಆಸಾಮಿಯನ್ನ ರೌಡಿ ಶೀಟರ್ಗೆ ಸೇರಿಸಬೇಕಾದರೆ ಹಾಗೂ ಹಿಂತೆಗೆಯಬೇಕಾದ ಆತನ ಜಾತಿಯನ್ನು ಯಾವತ್ತೂ ಪರಿಗಣಿಸಲಾಗುವುದಿಲ್ಲ. ಕರ್ನಾಟಕ ಅಧಿನಿಯಮ ಆದೇಶ ಸಂಖ್ಯೆ 1053 ಅನ್ವಯ ರೌಡಿ ಶೀಟ್ ಮಾಹಿತಿಯನ್ನ ಗೌಪ್ಯ ಮಾಹಿತಿಯಿಂದ ಪರಿಗಣಿಸಲಾಗುತ್ತದೆ. ಇದನ್ನ ಸಾರ್ವಜನಿಕವಾಗಿ ಯಾರಿಗೂ ಬಹಿರಂಗಪಡಿಸಲು ಸಾಧ್ಯವಾಗುವುದಿಲ್ಲ.
ಹೌದು ಸ್ನೇಹಿತರೆ, ಒಬ್ಬ ರೌಡಿ ಆಗುವುದು ಇವತ್ತು ತುಂಬಾನೇ ಈಸಿ ಆಗಿದೆ. ಆದ್ರೆ ಆ ರೌಡಿ ಶೀಟರ್ ಇಂದ ಹೊರಗೆ ಬರುವ ಒಂದು ಪ್ರಕ್ರಿಯೆ ನಿಜಕ್ಕೂ ತುಂಬಾನೇ ಕಷ್ಟಕರವಾಗಿದೆ. ಹೀಗಾಗಿ ಯಾವುದೇ ಒಂದು ಅಪರಾಧವನ್ನ ಮಾಡುವ ಮೊದಲು 100 ಸಾರಿ ಯೋಚನೆ ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗನಿಸಿತು? ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.